ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಮ ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಯಾವ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ನಿಮಗೆ ಪ್ರತಿಯೊಂದು ಹಂತದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಮಾಡಬೇಕು ಅಂಥೇಳಿ. ನೋಡಿ, ನಿಮಗೆ ಆಲ್ರೆಡಿ ಕಾಲೇಜಿನವರು ಬೇಸಿಕ್ ಕ್ರಿಯೇಟ್ ಬೇಸಿಕ್ ಡಾಟಾನ ನೀವು ಕಂಪ್ಲೀಟ್ ಮಾಡಿರ್ತಾರೆ. ಅಲ್ಲಿಂದ ನಿಮಗೆ OTP ಬಂದಿರುತ್ತೆ. ಯೂನಿವರ್ಸಿಟಿಯಿಂದ OTP ಬಂದಾದ ನಂತರ ಆ ಲಿಂಕನ್ನು ಇಲ್ಲಿರುತ್ತೆ ನೋಡಿ. ಆ ಲಿಂಕ್ ನಿಮಗೆ ಈ ಲಿಂಕನ್ನು ನೀವು ಕಾಪಿ ಮಾಡಬೇಕು. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದೆ ಆದಲ್ಲಿ ಈಗ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ ನೋಡಿ. ಈ ಪೋರ್ಟಲ್ನಲ್ಲಿ ಬಂದುಬಿಟ್ಟು ನೀವು ನ್ಯೂ ಯೂಸರ್ ರಿಜಿಸ್ಟರ್ ನೌ ಅಂತ ಇದೆಯಲ್ಲ, ರಿಜಿಸ್ಟರ್ ನೌ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಕರ್ನಾಟಕ ಕಾಲೇಜ್ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಮೊಬೈಲ್ ನಂಬರು, ನಿಮ್ಮ ಮೊಬೈಲ್ ನಂಬರ್ನ ಹಾಕ್ತೀರಾ. ಆಗ ನಿಮಗೆ ಮತ್ತೆ ವ್ಯಾಲಿಡೇಟ್ ಕೇಳುತ್ತೆ, OTP ವ್ಯಾಲಿಡೇಷನ್ನು. ಸೊ ನೀವು OTP ವ್ಯಾಲಿಡೇಷನ್ ಮಾಡಿದ್ಮೇಲೆ ನಿಮಗೆ ಕ್ರಿಯೇಟ್ ಆಯಿತು. ಸೊ ಇಲ್ಲಿಗೆ ನೀವು ರಿಜಿಸ್ಟರ್ ಆಗಿದೆ ಅಂತೇಳಿ. ಆಗ ನಿಮಗೆ ಮತ್ತೆ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಹೊಸ ಪಾಸ್ವರ್ಡ್ ಹಾಕ್ತೀರಾ. ಹೊಸ ಪಾಸ್ವರ್ಡ್ ಹಾಕಿದ ನಂತರ ನಿಮ್ಮ ಪೋರ್ಟಲ್ ಕ್ರಿಯೇಟ್ ಆಯಿತು. ಸೊ ಅಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಗೋಲ್ಸ್. ಅಲ್ಲಿಂದ ನೀವು ಲಾಗಿನ್ ಆದಮೇಲೆ ಮುಂದಿನ ಪ್ರೊಸೀಜರ್ನ ನಿಮಗೆ ಅಲ್ಲಿ ಹಂತವಾಗಿ ಹೇಳೋದಾಗುತ್ತೆ.